ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಕುಡ್ಲ ನಗರೋಡು ಅಮಲು ವಸ್ತು MDMA ಬುಕ್ಕ ಪಿಸ್ತೂಲು ಇತ್ತಿನ ಮೂವಿರು ಡ್ರಗ್ಸ್ ಪೆಡ್ಲರ್ಲಿನ್ ಕುಡ್ಲದ CCB ಪೊಲೀಸರು ಪತ್ತದೇರು ಕೃಷ್ಣಾಪುರಡು ವಾಸ ಮಲ್ತಿನ ಪರಂಗಿಪೇಟೆ ಪುದು ಗ್ರಾಮದ ಮಹಮ್ಮದ್ ನಿಯಾಜ್ 28 ವರ್ಷ ತಲಪಾಡಿ ಕೇಸಿರೋಡು ಕಟ್ಟಿಂಗೇರಿ ಗುಡ್ಡೆ ಹೌಸ್ದ ನಿಷಾದ್ 31 ವರ್ಷ ಪಡಿಲ್ಗಾಣದ ಬುಟ್ಟದ ಮಹಮ್ಮದ್ ರಜೀನ್ 24 ವರ್ಷ ಮೇಕ್ಲಿ ಬಂಧನ ಆಯ್ನ ಆರೋಪಿಲಿಂದು ಗುರುತು ಮಲ್ತದಂಡ ಆರೋಪಿಲಿಡಿದು ಒಟ್ಟು 180 ಗ್ರಾಮ ತೂಕದ 1 ಲಕ್ಷ ರೂಪಾಯಿ ಬಿಲೆತ MDMA ಅಮಲು ವಸ್ತು 2 ಮಾರುತಿ ಸ್ವಿಫ್ಟ್ ಕಾರು 1,40,000 ರೂಪಾಯಿ ಬಿಲೆತ 4 ಮೊಬೈಲ್ ಫೋನು 22,500 ರೂಪಾಯಿ ಕಾಸು 1 ಪಿಸ್ತೂಲು 1 ಗುಂಡು 2 ಡ್ರ್ಯಾಗನ್ ಬೀಸತಿ ಡಿಜಿಟಲ್ ತೂಕ ಒಂದೇನು ಮಾತ ಸ್ವಾಧೀನ ಉದಿತೊಂದು ಕುಡ್ಲನಗರ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ಸುದ್ದಿಕೂಟುಡು ತೆರಿಪಾದಿರು ಒಂದೇತ ಮಾತ ಒಟ್ಟು ಬೆಲೆ 27 ಲಕ್ಷ ರೂಪಾಯಿ ಅಂದಾಜು ಮಲ್ತದಂಡು ಆರೋಪಿಗಳ ಮಿತ್ತು ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಮೊಹಮ್ಮದ್ ನಿಯಾಜ್ ಮಿತ್ತು ಉರ್ವ ಪೊಲೀಸ್ ಸ್ಟೇಷನ್ದ ASIಗೆ ಬೀಸತಿ ಕೂತುದು ಕೆರಿಯರೆ ತುಗಿನ ಕೇಸು ಉಂಡು ಕೋಣಾಜೆ ಪೊಲೀಸ್ ಸ್ಟೇಷನ್ ಬೇಲೆದಾರಿಗೆ ಪೆಟ್ಟುಪಾಡಿನ ಕೇಸು ಸುರತ್ಕಲ್ ಕೆರಿಯರ ಪ್ರಯತ್ನದ ಕೇಸು ಸೆನ್ ಕ್ರೈಮ್ ಸ್ಟೇಷನ್ ಅಮಲು ವಸ್ತು ಮಾರೋಣ ಸಂಬಂಧ ರಡ್ಡು ಕೇಸು ಒಡಿಪು ಜಿಲ್ಲಾ ಗಂಗೊಳ್ಳಿ ಪೊಲೀಸ್ ಸ್ಟೇಷನ್ ರಡ್ಡು ದರೋಡೆ ಕೇಸ್ ಪಾಡ್ದಂಡು ಕಂಕನಾಡಿ ಕೋಣಾಜಿ ಪೊಲೀಸ್ ಸ್ಟೇಷನ್ ರಡ್ಡು ಕೇಸ್ ಸೇರಿದು 10 ಕೇಸು ಉಂಡು ಮೊಹಮ್ಮದ್ ರಜೀನ್ ಮಿತ್ತು ಬೇತೆ ಕೇಸು ಉಂಡು ಎಂದು ಪೊಲೀಸ್ ಕಮಿಷನರ್ ಪಂಡೇರು ಆರೋಪಿನ 10ನ ಪೊಲೀಸ್ ಕೂಟದಕ್ಲಿಗೆ ಈ ಪೊರ್ತುಡು ಪಣವು ಇನಾಮ ಕುರಿದು ಮೆಚ್ಚುಗೆ ತಿಳಿಪಾದಿರು. ಡ್ರಗ್ ಫ್ರೀ ಮಂಗಳೂರು ಮಾಡೋ ಸಂದರ್ಭದಲ್ಲಿ ನಾವೇನೊಂದು ಕಾರ್ಯಾಚರಣೆ ಕೈಗೊಂಡಿದ್ದೀವಿ. CCB ಘಟಕ ವತಿಯಿಂದ ಈ ಡ್ರಗ್ ಪೆಡ್ಲಿಂಗ್ ಸಂಬಂಧಪಟ್ಟದ 3 ಜನ ಡ್ರಗ್ ಪೆಡ್ಲರ್ಸ್ ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಈ ತಲಪಾಡಿ ಸುತ್ತಮುತ್ತ ಭಾಗದಲ್ಲಿ ಅವ್ರಿಗೆ ಹಿಡಿದಿದ್ದೀವಿ. ಇದರಲ್ಲಿ ಅರೆಸ್ಟ್ ಮಾಡೋರವರು 3 ಜನ. ಒಬ್ಬರು ನಿಯಾಜ್ 28 ವರ್ಷ ವಯಸ್ಸು, ಇವರು ಮೂಲತಃ ಕೃಷ್ಣಾಪುರ ಸೂರತ್ಕಲ್ ಲಿಮಿಟ್ಸ್ರವರು. ಹಾಗೂ ಇವರ ಜೊತೆಗೆ ಇನ್ನೂ ಇಬ್ಬರು ನಿಷಾದ್ ಮತ್ತು ರಸೀನ್, ಇಬ್ಬರು ಅಲ್ಲೇ ಲೋಕಲ್ ತಲಪಾಡಿ KC ರೋಡ್ ಕಡೆರವರು. ಇವರು 3 ಜನದು ನಾವು ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಹಿಡಿಯುವಾಗ ಅವ್ರ ಕಡೆಯಿಂದ ನಮಗೆ ಟೋಟಲ್ 180 ಗ್ರಾಮ್ ಸಿಂಥೆಟಿಕ್ ಡ್ರಗ್ MDMA ಸಿಕ್ಕಿದೆ. ಜೊತೆಗೆ ಅವನು ಪರಿಶೀಲನೆ ಮಾಡುವಾಗ ಒಂದು ಕಂಟ್ರಿ ಮೇಡ್ ಪಿಸ್ಟಲ್ ಪ್ಲಸ್ ಒಂದು ಲೈವ್ ರೌಂಡ್ ಹಾಗೂ ಅದ್ರ ಜೊತೆಗೆ 2 ಡ್ಯಾಗರ್ಸ್ ಸಹ ಸಿಕ್ಕಿದೆ. ಮತ್ತು ಈ ವಿಚಾರವಾಗಿ ಈಗಾಗಲೇ ನಾವು ಉಳ್ಳಾಲ ಠಾಣೆಯಲ್ಲಿ ನಿನ್ನೆ ಕೇಸನ್ನು ದಾಖಲೆ ಮಾಡಿದ್ದೀವಿ. ಹಾಗೂ ಮುಂದಿನ ತನಿಖೆ CCBರವರು ಕೈಗೊಳ್ತಾಳೆ. ಯಾಕೆಂದರೆ ಇದರಲ್ಲಿ ನಮ್ಮ ಮಾಹಿತಿ ಪ್ರಕಾರ ಇನ್ನೂ ಸುಮಾರು ಜನಕ್ಕೆ ನಾವು ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದೆ. ಸೊ ಅದಕ್ಕೆ ವಿಶೇಷವಾಗಿ CCBರವರು ಕ್ರಮ ಕೈಗೊಳ್ತಾರೆ. ಈ ಒಂದು ಒಳ್ಳೆಯ ಕಾರ್ಯಾಚರಣೆಗೆ ನಮ್ಮ CCB ಘಟಕ ACP ಮತ್ತು ಇನ್ಸ್ಪೆಕ್ಟರ್ ಮತ್ತು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಸಿಬ್ಬಂದಿರವರಿಗೆ ನನ್ನ ಹಾರ್ದಿಕ ಶುಭಾಶಯಗಳು. ಮತ್ತು ಹಾಗೂ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ವಿಶೇಷ ಬಹುಮಾನವನ್ನು ಸಹ ನೀಡ್ತಾ ಇದ್ದೀನಿ. ಕುಡ್ಲನಗರದ ಏರ್ಪೋರ್ಟ್ ಮಾರ್ಗದ ಏಯಾಡಿಡಿದು ಪದಂಗಡಿ ಮುಟ್ಟದ ಜನ ನಡತೊಂದು ಪೋಪುನ ಸಾದಿಡಿತ್ತಿನ ಅಂಗಡಿಲೇನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಗುರುವಾರ ದೆಪ್ಪಾದೇರು. ಒಂದು ಬಜಪಿದ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣಗೂ ಜೋಡಿಸವನ ಮುಖ್ಯ ಮಾರ್ಗ ಅದೈತದೆ. ಬೇತೆ ರಾಜ್ಯಲಿಡಿದು ಬೇತೆ ಜಿಲ್ಲೆಲಿಡಿದು ಜನಕ್ಲು ಬೊಕ್ಕ ಭಾರಿ ಮುಖ್ಯ ವ್ಯಕ್ತಿಲು ಪೋಪುನ ಬರ್ಪುನ ಮಾರ್ಗ ಅದುಂಡು. ಫುಟ್ಪಾತ್ ಬೇರೆ ಮಲ್ತಂಡ ನಗರದ ಪೊರ್ಲು ಪೋಪುನ ಮಾತ್ರ ಸರಿಯಾಯಿನ ಸಂಚಾರಗೂ ಅಡ್ಡಿ ಆಪುಂಡು. ಒರೋರ ಗಾಡಿಲಿ ಇಡುಪುನ ಮಗುರ್ನ ಉಪ್ಪುಂಡು. ಅಂಚದು ಗೂಡಂಗಡಿಲಿನ ದೆಪ್ಪಾದು ಸಾದಿ ಬುಡ್ದು ಕುರ್ತುಂಡು. ನಡತೊಂದು ಪೋಪುನ ಸಾದಿಲೆಡು ನೂಕೊಂದು ಪೋಪುನ ಗಾಡಿಲೆಡು ಮಾತ್ರ ಬೇರೆ ಮಲ್ಪೊಲಿ. ಅವತ್ತಂದೆ ಒಂಜೆ ಕಡೆಟ್ ದಾಲ ಕಟ್ಟದು ನಿಘಂಟದ ಬೇರೆ ಮಲ್ಪನಂಚ ಇಜ್ಜಿಯಿಂದ ಮಹಾನಗರ ಪಾಲಿಕೆದ ಆರೋಗ್ಯ ಬೊಕ್ಕ ಕಂದಾಯ ಇಲಾಖೆ ಅಧಿಕಾರಿಗಳು ಫುಟ್ಪಾತ್ ಬೇರದಕ್ಲಿಗೆ ಅರ್ಥ ಆಪುನಂಚ ಮಲ್ತದೇರು. एक जगह में रहने के लिए नहीं, ये देखो ये मूविंग है, आपके ना मालूम है एक जगह में नहीं रखने का, सब निकाल दो गाड़ी को. ಗೊತ್ತಾಯ್ತು ತಳ್ಕೊಂಡು ಮಾರ್ಬೇಕು. ನೀವು ಫುಲ್ ಟೆಂಟ್ ಹಾಕ್ಬಿಟ್ಟು ಅಂಗಡಿ ಮಾಡ್ಕೊಂಡಿರಂಗಿಲ್ಲ, ಇಲ್ಲಿ ಅಂಗಡಿ ಮಾಡ್ಕೊಂಡಂಗಿಲ್ಲ. ಆಗಿದೆ ಫುಟ್ಪಾತಲ್ಲಿ ಇರಂಗಿಲ್ಲ.
ಉಡಿಪುದ ಸಿಟಿ ಆಸ್ಪತ್ರೆಗೆ ಸೇರಿದು ಮರ್ದು ಪಲಿಪಂದೆ ತೀರ್ನ ಬರವು ಕಲ್ದಿತ್ತಿನ ಪಡುಬಿದ್ರೆ ಕೈತಲ್ದ ಕೆಮ್ಮುಂಡೇಲ್ದ 20 ವರ್ಷ ಪ್ರಾಯದ ಜವಂದಿ ನಿಖಿತನ ಕುಟುಂಬಗೂ ಸಿಟಿ ಆಸ್ಪತ್ರೆದ ಆಡಳಿತ 20 ಲಕ್ಷ ರೂಪಾಯಿ ಪರಿಹಾರ ಪಣವನ್ನು ಕೊರ್ತಂಡು. ಕಾಪು ತಾಲೂಕು ಪಡುಬಿದ್ರೆ ಕೆಮ್ಮುಂಡೇಲ್ದ ಜನಾರ್ದನ ಬುಕ್ಕ ಶೋಭಾ ಮುಕ್ಲಿನ ಒರ್ತಿ ಮಗಳು ನಿಖಿತ ಕುಡ್ಲದ ಕೆಪಿಟಿಡ್ ಡಿಪ್ಲೊಮಾ ಕಲ್ತೊಂದಿತ್ತದೆ. ಕರಿನ ಜೂನ್ 14 ಬಂಜಿವೇನೆಂದು ಮರ್ದಗ್ ಒಡಿಪುದ ಸಿಟಿ ಆಸ್ಪತ್ರೆ ಸೇರ್ದಿತ್ತೇರು. ಅಲ್ಪ ಜೂನ್ 23 ತೀರ್ದೇರು. ವೈದ್ಯರನ ಜವಾಬ್ದಾರಿ ಇಜ್ಜಂದಿನ ಕಾರ್ಯೊಡ್ದು ಮಗಳು ಜೀವ ಕಳೆಯೊಂದಲೆಂದು ಅಪ್ಪೆಮ್ಮೆ ದೂರ್ದಿತ್ತೇರು. ಎಬಿವಿಪಿ ಬೊಕ್ಕ ಬೇತೆ ಸಂಘಟನೆದಕ್ಕಳು ಏವ್ರ ತೋಜಾದು ಪ್ರತಿಭಟನೆ ನಡಪಾದಿತ್ತೇರು. ನಿಖಿತನ ಕುಟುಂಬಗೂ ಸರಿಯಾಯಿನ ಪರಿಹಾರ ಕೊರಿಯರೆ ಭಾರಿ ಒತ್ತಾಯಕ್ಕೆಂದು ಬತ್ತಿತ್ತುಂಡು. ಇತ್ತೆ ಆಸ್ಪತ್ರೆದ ಆಡಳಿತ ಪರಿಹಾರ ಕೊಡ್ತುಂಡು. ಈ ಬಗೆಟ್ ಅಭಿಪ್ರಾಯ ತೆರಿಪಾಯಿನ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು ಕುಟುಂಬದ ಬೇನೆಗ್ ಆಸ್ಪತ್ರೆದ ವೈದ್ಯರು ಬೊಕ್ಕ ವೈದ್ಯಕೀಯ ಸಂಘಟನೆಲು ಗುಮನ ಕೊರ್ನವು ಮೆಚ್ಚುನ ಸಂಗತಿ. ಸೊರಲಕ್ಕದು ಸಾಮಾಜಿಕ ನ್ಯಾಯಗಾದ ಪೊರ್ಂಬಾಟ ಮಲ್ತನ ಮಾತೆರ್ಲ ಮೆಚ್ಚುಗೆಗೆ ಸಂದುವಿರು. ಸಂಘ ಸಂಸ್ಥೆಲು ಇಂಚಿನ ಬೇಲೆ ಮಲ್ಪಡು ಬೇಜರಡಿತನಕ್ಲಿನ ಕಣ ನೀರ್ನು ಒಚ್ಚೊಡು ಒಂದು ಪಂಡೇರು. ಕುಡ್ಲನಗರದ ಕಾಸ್ಟ್ರೀಟ್ ಬೊಕ್ಕ ಪಲ್ನೀರ್ದ ಅಂಗಡಿಲೆಡು ಮಾರೊಂದಿತ್ತಿನ ಸುಮಾರು 100 ಕಿಲ ಅಮಲು ವಸ್ತು ಬೆರಕಿದ ಚಾಕ್ಲೇಟನ್ನು ಪಾಂಡೇಶ್ವರ ಪೊಲೀಸರು ಸ್ವಾಧೀನೋಗ್ದಿತ್ತೊಂದು ಕೇಸಿಗೆ ಸಂಬಂಧಪಟ್ಟದು 20 ಆರೋಪಿಯನ್ನು ಬಂಧನ ಮಾಡ್ತಿದ್ದಾರೆ. ರಥಬೀದಿನ 49 ವರ್ಷ ಪ್ರಾಯದ ಮನೋಹರ್ ಶೇಟ್ ಬೊಕ್ಕ ಪಳ್ನೀರ್ಡು ಉತ್ತರ ಪ್ರದೇಶದ 45 ವರ್ಷ ಪ್ರಾಯದ ಬೆಚನ್ ಸೋನ್ಕರ್ ಪನ್ಪುಣಗಳು ಅಮಲು ವಸ್ತು ಬೆರಕಿದ ಚಾಕ್ಲೇಟ್ ಮಾರೊಂದುಪ್ಪನ ಬಗೆಟ್ ನಿಘಂಟದ ಮಾಹಿತಿ ತಿಕ್ಕನ ಪೊಲೀಸರು ಕಾರ್ಯಾಚರಣೆ ನಡಪಾದು 20 ಆರೋಪಿಯನ್ನು ಪತ್ತದು ಕೇಸ್ ಪಾಡ್ದಿರು. ಈ ಚಾಕ್ಲೇಟನ್ನು ಹೆಚ್ಚಿಗೆ ಪರೀಕ್ಷೆ ನಡಪಾಯರೆ ವಿಧಿವಿಜ್ಞಾನ ಪ್ರಯೋಗಾಲಯಗೂ ಕಡಪೊಡ್ದಿತ್ತದು. ಐತ ವರದಿ ಆಧಾರಡು ಪೊಲೀಸರು ನನದ ಕ್ರಮದೆ ತೊನ್ವಿರು. ಕುಡ್ಲನಗರದ ಬಂದರು ಕಾಸ್ಟ್ರೀಟ್ ಸೇರ್ನಂಚ ಸುತ್ತಮುತ್ತದ ಅಜಿಪೊಡ್ಲ ಹೆಚ್ಚ ಅಂಗಡಿಲೇಡು ಪೊಲೀಸರು ನಾಡುನ ಕಾರ್ಯ ಶುರು ಪತ್ತದೇರು. ಸ್ವಾಧೀನವುದಿತ್ತೊನ್ನ ಚಾಕ್ಲೇಟ್ಲಿನ ಒಟ್ಟು ಬೆಲೆ 53,500 ರೂಪಾಯಿ ಎಂದು ಪೊಲೀಸರು ತಿಳಿಪಾದೇರು. ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತದ ಬೆದ್ರಡ್ ಮೋಟಾರ್ ಗಾಡಿ ನಿಯಮ ಮೀರುನ ಬಗೆಟ್ ಬೆದ್ರ ಪೊಲೀಸರು ಒರೋಡ್ದೊರನೆ ವಿಶೇಷ ತನಿಖೆ ನಡಪಾಯರು. ಹೆಲ್ಮೆಟ್ ದಿಯಂದೆ ರಡ್ ಚಕ್ರದ ಗಾಡಿಲಿಡು ಸಂಚಾರ, ತ್ರಿಬಲ್ ರೈಡ್, ಕೆಬಿಕಿಲ್ನ ಹಾರ್ನ್, ಟಿಂಟ್ ಗ್ಲಾಸ್, ಸೀಟ್ ಬೆಲ್ಟ್ ಪಾಡಂದೆ ಉಪ್ಪುನವು, ಡ್ರೈವರ್ ಲೈಸೆನ್ಸ್ ಇಜ್ಜಂದೆ ಗಾಡಿ ಕೊನುಪುನ, ಪ್ರಾಯ ಭರ್ತಿ ಆವಂದೆ ಗಾಡಿ ಕೊನುಪುನ ಇಂಚಿತ್ತಿ ಮೋಟಾರ್ ಗಾಡಿ ನಿಯಮ ಮೀರುನೆಕ್ಕೆ ಸಂಬಂಧಪಟ್ಟದು ಬೆದ್ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಿರಂಜನ್ ದುಂಬಾಳ್ತಿಡು ಈ ಕಾರ್ಯಾಚರಣೆ ನಡತಂಡೆ. ನಿಯಮ ಮೀರ್ನಕ್ಲಿನ ಮಿತ್ತು ಪೊಲೀಸರು ಕೇಸ್ ಬೊಕ್ಕ ದಂಡ ಪಾಡ್ದು ಜಾಗ್ರತೆ ಪಂತೇರು. ಪ್ರಾಯ ಭರ್ತಿ ಆವಂದೆ ಗಾಡಿ ಕೊನೊಪ್ಪನ ತೋಜಿದ ಬತ್ತಂಡ ಅಕ್ಲಿನ ಇಲ್ಲದಕ್ಲಿನ ಮಿತ್ತು ಕೇಸ್ ಪಾಡ್ದು ಅಕ್ಲಿಗೆ ದಂಡ ಪಾಡ್ದು ಬೊಕ್ಕ ಶಿಕ್ಷೆ ಕೊರ್ಪುಣು ಪೊಲೀಸರು ಈ ಪೊರ್ತುಡು ತಿರಿಪಾದೇರು. ಇಂಚಿಪದ ದಿನಕ್ಲೆಡು ಗಾಡಿಲು ಗುದ್ದುನ ಮಗುರ್ನ ಹೆಚ್ಚೊಂದಿತ್ತದು. ಒಂದೆರಡು ಗಾಡಿ ಬುಡ್ಪುನಕ್ಲು ಮಾತ್ರ ಆತಂದೆ ಪಾಪದಕ್ಲು ಸೈಪುನ ಪೆಟ್ಟಾದ ನಿಗರುನ ತೋಜಿದ ಬೈದನು. ಅಂಚಾದ ಪೊಲೀಸರು ಈ ತನಿಖೆದ ಕಾರ್ಯಾಚರಣೆ ನಡಪಾದೇರು. ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಡು ಭಾರೀ ರಾಜಕೀಯ ಓದಂಟಿಗೆ ಕಾರಣಾದಿತ್ತನ ಕುಡ್ಲ ಒಡಿಪು ರಾಜಮಾರ್ಗ ಅಜ್ಪತ್ತಾದಿತ್ತ ಸುರತ್ಕಲ್ NITK ಟೋಲ್ಗೇಟ್ ಪಾಕ ವರ್ಷಲಿನ ಪೊರ್ಂಬಾಟೊಡ್ದು ಬೊಕ್ಕ ಇತ್ತೆ ಶಾಶ್ವತವಾದ ಮುಚ್ಚಿದೆ. ಅಂಡ ಟೋಲ್ ಬೂತ್ಲಿನ ಅಳಿದು ಊರಿನ ಸುತ್ತಲೂ ಮಾತ ನನಲ ರಾಜಮಾರ್ಗೊಡಿ ಉರಿದಿತ್ತದು. ಗಾಡಿಲು ಗುದ್ಯರೆ ಮಗರಿಯರೆ ಪಂಡಿನಂಚ ಉಂಡು. ಕರಿನ 7 ತಿಂಗಳೊಡ್ದು ಗತಿಜಂದಿನಂಚ ಟೋಲ್ದ ಬಾಕಿವರಿನ ಸಾಧನಲು ರಾಜಮಾರ್ಗದ ನಡುಟೆ ಉಪ್ಪನಿಡಿದವರ ಗಾಡಿಲು ಎಡಿಪೆರೆ ಕಾರಣ ಆತಂಡು. ಅವು ಅತ್ತಂದೆ ಈ ಬಾಗೋಡು ಸರಾಗವಾದ ಗಾಡಿಲಿನ ಸಂಚಾರಗುಲ ಉಪದ್ರ ಆತಂಡು. ಅಂಚಿಂಚದ ಮಾರ್ಗುಲೆಡು ಗುಂಡಿ ಬೂಡ್ದು ನಿಡಿದವರ ಅಪಾಯವನ್ನು ಒಯ್ತೊಂದುಂಡು. ಉಪಯೋಗ ಇಜ್ಜಂದೆ ಪಡಿಲು ಬೂಡ್ದುನ ಟೋಲ್ ಬೂತ್ ಜೀರ್ಣಾವಸ್ಥೆಗೆ ಮುಟ್ಟುದು ರಾಜಮಾರ್ಗುಡಿ ಪೋಪುನ ಬರ್ಪುನ ಗಾಡಿದಕ್ಲೆಗೆ ಅಪಾಯ ಆದು ಪೋತುಂಡು. ಬೂತ್ದ ಮಾಡು ಬೋರ್ಡು ಕದೆಲ್ದು ಬೂರ್ನಂಚ ನೇಲೊಂದುಂಡು. ರಾತ್ರಿದ ಪ್ರಯಾಣ ಟೋಲ್ ಬೂತ್ ಕೈತಲ್ ಅಪಾಯದವ ಆದು ಪೋತುಂಡು. ಜುವೋಲಿಗೆ ಸಂಚಕಾರ ಆಪನೆಡ್ದುಂಬು ಈ ಪರ ಟೋಲ್ ಬೂತುನು ದೆಪ್ಪ ಒಡೊಂದು ಸಾರ್ವಜನಿಕರು ಒತ್ತಾಯ ಮಲ್ತದೇರು. ಈ ಟೋಲ್ ಬೂತು ತುರ್ತು ದೆಪ್ಪಾದು ಗುಂಡಿಲಿನ ರಾಜಮಾರ್ಗ ಪ್ರಾಧಿಕಾರ ಮುಚ್ಚಾಯಿಜಿಂಡ ಜನಪರ ಸಂಘಟನೆಲಿನ ಒಟ್ಟು ಸೇರಾದು ಅಪಗಪಗ ಪ್ರತಿಭಟನೆ ನಡಪಾವಂದು ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಸಂಚಾಲಕರು ಮುನೀರ್ ಕಾಟಿಪಳ್ಳ ಜಾಗೃತೆ ಪಂತೇರು.
ಬ್ಯಾಂಕ್ ಆಫ್ ಬರೋಡದ 114ನೇ ವರ್ಷದ ತಾಪಕೀರ್ನ ದಿನನು ಗುರುವಾರ ಆಚರಣೆ ಮಾಡ್ತಾರೆ. ಕುಡ್ಲ ಉರ್ವ ಸ್ಟೋರ್ ಅಂಬೇಡ್ಕರ್ ಭವನಡು ನಡತಿನ ಲೀಸ್ಡ್ ಬ್ಯಾಂಕ್ದ ಪ್ರಾದೇಶಿಕ ವ್ಯವಸ್ಥಾಪಕರು ಎಂವಿಎಸ್ ಪ್ರಸಾದ್ ಎದುಕೊಂಡಿರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕಾರ್ಯಕಾರಿ ನಿರ್ದೇಶಕರು ಡಾಕ್ಟರ್ LH ಮಂಜುನಾಥ್ ಮಲ್ಲ ಬಿನ್ನಿರಾದಿತ್ತು ಬಿನ್ನಿರು ಬೊಕ್ಕ ಬ್ಯಾಂಕ್ದ ಅಧಿಕಾರಿಗಳು ಒಟ್ಟು ಸೇರಿದು ಕಾರ್ಯಕ್ರಮ ಉದೀಪನ ಮಲ್ತೇರು. ಡಾಕ್ಟರ್ LH ಮಂಜುನಾಥ್ ಪಾತಿರ್ದು ತಾಪಕಿರುವ ಉದ್ದೇಶ ಒಂದು ಬ್ಯಾಂಕ್ ತಾಪನೆ ಮಲ್ತೇರ ಅವೇ ರೀತಿ ಅಪಗದ ಬ್ಯಾಂಕ್ ಬೇಲದಕ್ಕಿನ ಪುಣ್ಯಪಾಟಿಕೆಡು ಬ್ಯಾಂಕ್ನ ಬುಲೆಚಿಲ್ ಸಾದಿಡು ದುಂಬುಕೋನೇನೇನು ನಮ್ಮ ನೆಂಪು ಮಲ್ತ ನೋಡು 15 ಕೋಟಿ ಗಿರಾಕಿಲೆಗೆ ಬರೋಡಾ ಬ್ಯಾಂಕ್ ಸೇವೆ ಒದಗಾವೊಂದು ಪಂಡೇರು. ಈ ಕಾರ್ಯಕ್ರಮವನ್ನು ಅಥವಾ ಈ ಬ್ಯಾಂಕನ್ನು ಪ್ರಾರಂಭಿಸಿದವರ ಪ್ರಾರಂಭಿಕ ದಿನಗಳ ಮನಸ್ಥಿತಿಯನ್ನು ಒಮ್ಮೆ ಮೆಲುಕು ಹಾಕಬೇಕಾಗ್ತದೆ. ಯಾವ ಪರಿಸ್ಥಿತಿಯಲ್ಲಿ ಅವರು ಈ ಬ್ಯಾಂಕನ್ನು ಪ್ರಾರಂಭಿಸಿದರು, ಯಾವ ರೀತಿ ಈ ಬ್ಯಾಂಕನ್ನು ಅವರು ಕಟ್ಟಿದರು, ಆ ಬ್ಯಾಂಕನ್ನು ಕಟ್ಟುವಾಗ ಬೆಳೆಸುವಾಗ ಅವರಾಗಲಿ ಅವರ ಕಾರ್ಯಕರ್ತರಾಗಲಿ ಅವರಲ್ಲಿದ್ದಂಥ ಸಿಬ್ಬಂದಿಗಳಾಗಲಿ ಯಾವ ರೀತಿ ಪರಿಶ್ರಮವನ್ನು ಪಟ್ಟಿದ್ದರು, ಅದರಿಂದಾಗಿಂಥ ಅದ್ಭುತವಾದಂಥ ಒಂದು ಸಂಸ್ಥೆಯನ್ನು ಅವರಿಗೆ ಪ್ರಾರಂಭ ಮಾಡಲಿಕ್ಕಾಯಿತು ಅಂಥೇಳಿ ಒಂದು ಕ್ಷಣ ನಾವು ಮೆಲುಕು ಹಾಕಬೇಕು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಈ ಬ್ಯಾಂಕ್ ಆಫ್ ಬರೋಡದ ವಿಷಯಕ್ಕೆ ಬರುವಾಗ ನಾವು ಮಂಗಳೂರಿನಲ್ಲಿ ಕೂತ್ಕೊಳ್ಳುವಾಗ ಬರೀ ಬ್ಯಾಂಕ್ ಆಫ್ ಬರೋಡವನ್ನು ಮಾತ್ರ ನೆನಪಿಸ್ಕೊಂಡ್ರೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮ್ಮ ಮೆಚ್ಚಿನ ವಿಜಯ ಬ್ಯಾಂಕನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಬ್ಯಾಂಕ್ ಆಫ್ ಬರೋಡಾ 1908ನೇ ಇಸ್ವಿಯಲ್ಲಿ ಪ್ರಾರಂಭ ಆದರೆ ವಿಜಯ ಬ್ಯಾಂಕ್ 1931ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಬ್ಯಾಂಕ್ ಆಫ್ ಬರೋಡಾ ಅಂದಿನ ಮಹಾರಾಜರು ಪ್ರಾರಂಭಿಸಿದರೆ ವಿಜಯ ಬ್ಯಾಂಕನ್ನು ಸಣ್ಣ ರೈತರು ಪ್ರಾರಂಭಿಸಿದರು ಅನ್ನೋದನ್ನು ನಾನು ನೆನಪಿಟ್ಕೊಳ್ಬೇಕು. ಸನ್ಮಾನ್ಯ AB ಶೆಟ್ಟರು ನಂತರ ಸುಂದರರಾಮ್ ಶೆಟ್ಟರು ತಮ್ಮ ಬೆವರನ್ನು ಸುರಿಸಿ ನಮ್ಮ ವಿಜಯ ಬ್ಯಾಂಕನ್ನು ಕಟ್ಟಿದರು. ಆಮೇಲೆ ವಿಜಯ ಬ್ಯಾಂಕನ್ನು ಬ್ಯಾಂಕ್ ಆಫ್ ಬರೋಡಾಗೆ ಮದುವೆ ಮಾಡಿಕೊಟ್ರು ಅಂತ ತಿಳ್ಕೊಳ್ಬೋದು ನಾವು. ಆದರೂ ಸಹಿತ ನಮ್ಮಲ್ಲಿ ಆ ನೋವು ಯಾವತ್ತೂ ಇರ್ತದೆ, ನಮ್ಮ ಬ್ಯಾಂಕು ನಮ್ಮ ಹತ್ರ ಇರ್ಬೋದಿತ್ತು ಅನ್ನೋಂಥ ನೋವು ಇರ್ತದೆ. ಆದರೆ ದೊಡ್ಡ ಈ ಬದಲಾಗಿರುವಂಥ ಸನ್ನಿವೇಶದಲ್ಲಿ ನಾವು ಇನ್ನೊಬ್ಬರ ಜೊತೆ ಸೇರುವಂಥದ್ದು ಅನಿವಾರ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸೇರ್ತೇವೆ. ಆದರೆ ನಮ್ಮ ಮೂಲವನ್ನು ನಮ್ಮ ಆಶಯಗಳನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ವಿಜಯ ಬ್ಯಾಂಕ್ ಎಂದಿದ್ರೂ ಕೂಡ ಸಣ್ಣವರ ಬ್ಯಾಂಕ್ ಆಗಿತ್ತು. ವಿಜಯ ಬ್ಯಾಂಕ್ ಏನಿದ್ರೂ ಕೂಡ ಕೃಷಿಕರ ಬ್ಯಾಂಕ್ ಆಗಿತ್ತು. ಇವತ್ತು ಬ್ಯಾಂಕ್ ಆಫ್ ಬರೋಡಾ ಜೊತೆ ಸೇರಿಕೊಂಡು ಅದು ಇಂಟರ್ನ್ಯಾಷನಲೈಸೇಷನ್ ಆಗಿದೆ ಅಂಥೇಳಿ ನಾವು ಸಂತೋಷ ಪಡಬಹುದು. ಬ್ಯಾಂಕ್ ಆಫ್ ಬರೋಡಾ ಇವತ್ತು ತಮಗೆ ಎಷ್ಟು ಜನರಿಗೆ ಅದು ಉದ್ಯೋಗ ಕೊಟ್ಟಿದೆ, ಅದು ಒಂದು. ಆದರೆ ಎಷ್ಟು ಲಕ್ಷ ಜನರಿಗೆ ಅವರು ತಮ್ಮ ತಮ್ಮ ಉದ್ದಿಮೆಗಳನ್ನು ಮಾಡೋದಕ್ಕೆ, ಕೃಷಿಯನ್ನು ಮಾಡೋದಕ್ಕೆ, ಬಹುಶಃ ಈಗಾಗಲೇ ಹೇಳಿದಾಗೆ 15 ಕೋಟಿ ಗ್ರಾಹಕರಿಗೆ ಬ್ಯಾಂಕ್ ಆಫ್ ಬರೋಡಾ ಸೇವೆಯನ್ನು ಕೊಡ್ತಾ ಇದೆ. ಇದು ಭಾಳ ದೊಡ್ಡ ವಿಚಾರ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಈ ಹೆಮ್ಮೆಯನ್ನು ನಾವು ನಿವೃತ್ತರಾಗಿರ್ಬೋದು, ಕೆಲಸ ಮಾಡ್ತಾ ಇರ್ಬೋದು, ಯಾವ ಸಂದರ್ಭದಲ್ಲಿಯೂ ಕೂಡ ಈ ಹೆಮ್ಮೆಯನ್ನು ನಾವು ಉಳಿಸ್ಕೊಳ್ಬೇಕು. ಬರೋಡಾ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ಬೊಕ್ಕ ಕುಡ್ಲ ವಲಯದ ಮುಖ್ಯಸ್ಥರು ಗಾಯತ್ರಿ ಆರ್ ಪಾತಿರ್ದು 1998 ಮಹಾರಾಜ ಮೂಜನೆ ಸಯ್ಯಾಜಿರಾವ್ ಗಾಯಕವಾಡ ಸ್ಥಾಪನೆ ಮಲ್ತದ್ದು ಇತ್ತೆ 17 ದೇಶಲು ಸೇರಿನಂಚ 8,200 ಶಾಖೆಲೆನು ಹೊಂದುದು ವಿಜಯ್ ಬ್ಯಾಂಕ್, ದೇನಾ ಬ್ಯಾಂಕ್ ಒಟ್ಟು ಸೇರಿದು ಗಟ್ಟಿದ ಬ್ಯಾಂಕ್ ಆದ ಬುಲೆದಿನಿಂದ ಪಂಡೇರು. We are celebrating the 116th foundation day of Bank of Baroda, which was started in 1908 by Sayajirao Gaikwad III Maharaja. One of the great achievement is our bank, which we now are being a proud part of it. And coming to Bank of Baroda, we all know our bank is having 8,200 plus branches across 17 countries, across 5 continents, which is fit to be an international bank. And after the merge with the Vijaya Bank, which has its strong presence at the South India, and Dena Bank, we have become more mightier and more strong so that we can deliver our services to that 150 million customer whom we are having in our portfolio. The innings with Mangaluru zone and in agriculture loan, zone is pan-India number 1, both in financial year 2023 and 2024 with the growth of 49%. ವಿಜಯ ಬ್ಯಾಂಕ್ದ ದುಂಬುದ ಕಾರ್ಯನಿರ್ವಾಹಕ ನಿರ್ದೇಶಕರು ರಾಮದಾಸ್ ಶೆನೈ ಪಾತಿರ್ದು ಬರೋಡಾ ಬ್ಯಾಂಕ್ ಗಟ್ಟಿ ಮುಟ್ಟಾದುಂಡು ಭಾರಿ ಆಸ್ತಿ ಉಂಡು ಒಂದಿತ ಒಟ್ಟು ಸೇರಿನ ಬ್ಯಾಂಕ್ನ ಬೇಲಿದಕ್ಲು ಅದೃಷ್ಟದಕ್ಲು ಎಂದು ಪಂಡೇರು. If I happen to be the executive director of Vijaya Bank, it is only because of Bank of Baroda. It is only because of my stint as Chief Vigilance Officer in Bank of Baroda for 5 years. If my life has taken a good shape, if my career has taken a good shape, it is only because of Bank of Baroda, and it is only because of Bank of Baroda stint as the Chief Vigilance Officer. This bank was started by a royal family, and they have a legacy of
legacy of things, how it happens in Bank of Baroda. One simple example I tell you, if you happen to be in BKC head office, if you visit the credit department, I think it must be in the same case here also. The credit reports of Bank of Baroda I have not seen. I myself was a credit DGM in Corporation Bank, but it's of a different kind. You know, assessment is of a different kind. They are on a different level. So they have a legacy of a dynasty. According to me, this bank can never shake. Whatever calamities happen, this bank will stand so strong in the country. So I should say, those who are in Bank of Baroda, I mean people are in Bank of Baroda now, or those who have merged earlier, to all of you, you are the luckiest person to get a bank like this. Do well, come up in life, and do wonders, contribute your might to the progress of the bank. ಬ್ಯಾಂಕ್ದ CSR ಲೆಕ್ಕೊಡು ಮಂಗಳ ಸೇವಾ ಸಮಿತಿತು ಕೊಟ್ಟು ಸ್ನೇಹದೀಪ ಬಿಜಯ್ ಸ್ವಾಮಿ ಶ್ರದ್ಧಾನಂದ ಆಶ್ರಮಲೆಗ್ ಸಾಯ ಒದಗಾಯರು. ಬ್ಯಾಂಕ್ದ ವಲಯ ಒತ್ತು ಮುಖ್ಯಸ್ಥರು ರಮೇಶ್ ಕಾನಡೆ, ನೆಟ್ವರ್ಕ್ DGM ಅಶ್ವಿನಿ ಕುಮಾರ್ ಕಾರ್ಯಕ್ರಮಕ್ಕಿತ್ತೇರು. ಪ್ರಾದೇಶಿಕ ಆಫೀಸ್ ಒತ್ತು ವಲಯದ ಮ್ಯಾನೇಜರ್ ರಾಜೇಶ್ ಸೊಲ್ಮೆಸಂದಾಯರು. ಅನಿತಾ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಅಪಗಪಕ ಕ್ರಿಮಿನಲ್ ಕಾರ್ಯಲೆಡು ಸೇರೊನ್ನ ಆರೋಪದ ಮಿತ್ತು ಈ ವರ್ಷ ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತುಡು ಅಜಿಪ್ಪ ಜನಕ್ಲಿನ ಗಡಿಪಾರ ಮಲ್ತದನೆಂದು ಕುಡ್ದ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ಪಂತೇರು. ಶುಕ್ರವಾರ ಅರ ಸುದ್ದಿಕೂಟುಡು ಮಾಹಿತಿ ಕೊರದು ಅಪಗಪಗ ಕ್ರಿಮಿನಲ್ ಕಾರ್ಯಡು ಸೇರೊನ್ನಕ್ಲಿನ ಮಿತ್ತು ರೌಡಿ ಲಿಸ್ಟ್ ದೆಪ್ಪುಂಡು ಐದು ಬೊಕ್ಕಲ ಕ್ರಿಮಿನಲ್ ಕೇಸುಲೆಡು ಸೇರೊಂಡ ಗಡಿಪಾರ ಮಲ್ಪುಂಡು. ಇತ್ತೆ ಕುಡ್ಲಡು ಇಂಚಿಪ ರಡ್ಡು ಜಾಗೆಲೆಡು ನಡತಿನ ನೈತಿಕ ಪೊಲೀಸ್ ಗಿರಿ ಕೇಸಡು ಇತ್ತನ ಮೂವೀರ್ ಆರೋಪಿಲು ಸೇರಿನಂಚ ಪಾಕಜನ ಆರೋಪಿಲೆಗೆ ಗಡಿಪಾರ ಶಿಕ್ಷೆ ಕೊರಿಯರೆ ಅಟ್ಟಣೆ நடத்தினது ಈ ಬಗೆಟ್ ನೋಟಿಸ್ ಜಾರಿ ಮಲ್ತದನೆಂದು ಕುಲದೀಪ್ ಕುಮಾರ್ ಜೈನ್ ತಿಳಿಪಾಯರು. ಇಂಚಿಪ ಕುಡ್ಲದ ಸುಲ್ತಾನ್ ಜ್ಯುವೆಲರಿ ಬೊಕ್ಕ ಮರೋಲಿ ಹೋಲಿ ಆಚರಣೆ ಪೊರ್ತುಡು ನೈತಿಕ ಪೊಲೀಸ್ ಗಿರಿ ನಡಪಾಯಿನ ಕೇಸ್ದ ಆರೋಪಿಲೈನ ಅತ್ತವರದ ಬಾಲಚಂದ್ರ ಗಣೇಶ್ ಬೊಕ್ಕ ಶಕ್ತಿನಗರದ ಜಯಪ್ರಶಾಂತ್ ತೆರೆನು ದಾಯ ಗಡಿಪಾರ ಮಲ್ಪೆರೆ ಬಲ್ಲಿಂದ ಕಾರಣಕ್ಕೆ ಎಂದು ನೋಟಿಸ್ ಕೊರ್ತುಂಡು. ಅಕ್ಲೇನು ಕಾನೂನು ಎಡ್ಡೆ ವ್ಯವಸ್ಥೆದ DCP ಎದುರು ಹಾಜರಾಯರೆ ಸೂಚನೆ ಕೊರ್ತುಂಡು. ಈ ಮೂವೀರು ಬಜರಂಗದಳ ಕಾರ್ಯಕರ್ತರಾದಿತ್ತು ಅಕ್ಲೇನು 1 ವರ್ಷ ಗಡಿಪಾರ ಮಲ್ಪನ ಆದೇಶ ಪಿದಾಡಪವನ ಸಾಧ್ಯತೆ ಉಂಡು. ಊರ್ದ ಪೊಲೀಸ್ ಸ್ಟೇಷನ್ಲಿನ ಇನ್ಸ್ಪೆಕ್ಟರ್ಲು ಗಡಿಪಾರ ಸಂಬಂಧ ವರದಿ ತಯಾರ ಮಲ್ತದಿತ್ತೇರೆಂದು ಪೊಲೀಸ್ ಕಮಿಷನರ್ ಪಂತೇರು. ನಮ್ಮ ಸಿಟಿದಲ್ಲಿ ಪದೇ ಪದೇ ಕ್ರೈಮದಲ್ಲಿ ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೆ ಈಗಾಗಲೇ ರೌಡಿ ಶೀಟ್ಸ್ ಓಪನ್ ಆಗಿದೆ. ಮತ್ತು ಅವ್ರದ್ದು ಆ್ಯಕ್ಟಿವಿಟಿ ನೋಡಿಕೊಂಡು ಅವ್ರು ಇನ್ನೂ ಇದೇ ಥರದ್ದು ಇದ್ದರೆ ಅವ್ರಿಗೆ ನಾವು ಗಡಿಪಾರ ಮಾಡೋದು ಮತ್ತು ಗುಂಡಾಕಾಯ ಆ್ಯಕ್ಟ್ ಕಾಯ್ದೆ ಕೆಳಗಡೆ ಕ್ರಮ ಕೈಗೊಳ್ಳೋದು ಅದು ಒಂದು ಸಾಮಾನ್ಯವಾಗಿ ನಾವು ಕ್ರಮ ಕೈಗೊಂಡಿದ್ದೀವಿ. ಈಗಾಗಲೇ ಈ ವರ್ಷ ಸುಮಾರು 60 ಜನಕ್ಕೆ ನಾವು ಗಡಿಪಾರ ಮಾಡಿದ್ದೀವಿ. ಹಾಗೂ ಈ ಬೇರೆ ಯಾರ ಮೇಲೆ ರಿಪೀಟೆಡ್ ಕೇಸಸ್ ಹಾಕಿದೆ ಅಂಥವ್ರ ಮೇಲೆ ಮುಂದಿನ ದಿನದಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಕಾರ್ಯಾಚರಣೆ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ಯಾರು ಈ ನೈತಿಕ ಗಿರಿ ಸಂಬಂಧಪಟ್ಟದ್ದು ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರಕರಣ ಇರ್ಬೋದು, ಯಾರು ರಿಪೀಟೆಡ್ ಅಫೆಂಡರ್ಸ್ ಇರ್ತಾರೆ ಅವ್ರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ಸತತವಾಗಿ ನಾವು ಕೈಗೊಳ್ತೀವಿ. ಅವರು ಬೇಸಿಕಲಿ ನಮಗೆ ಆರೋಪಿಗಳು ಇದ್ದಾರಪ್ಪ, ಅವ್ರ ಮೇಲೆ ಕೇಸಸ್ ಇದೆ, ಅದಕ್ಕೆ ನಾವು ಕೈಗೊಂಡಿದ್ದೀವಿ. ಯಾವ ಸಂಘಟನೆ ಅಥವಾ ಯಾರ ಕಾರ್ಯಕರ್ತ ನಮಗೆ ಮುಖ್ಯ ಇಲ್ಲ, ಅವರು ಆರೋಪಿಗಳು ಇದ್ದಾರೆ ನಮ್ಮ ಪ್ರಕರಣಗಳು, ಅದಕ್ಕೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. KS ಹೆಗ್ಡೆ ಆಸ್ಪತ್ರೆ ದೇರ್ಲಕಟ್ಟೆ ಹೊಂದಿದ ಡೆಂಟಲ್ ವಿಭಾಗ ಬೊಕ್ಕ ಆಳ್ವಾಸ್ ನರ್ಸಿಂಗ್ ಕಾಲೇಜದ ನಿಲೇಟ್ ಬೆದ್ರದ ಸ್ಫೂರ್ತಿ ವಿಶೇಷ ಜೋಕ್ಲಿನ ಶಾಲೆಡ್ ಕೂಲಿ ಪರೀಕ್ಷೆದ ಧರ್ಮದ ಶಿಬಿರ ಗುರುವಾರ ನಡತಂಡೆ. ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ದ ಡಾಕ್ಟರ್ ಅಮರಶ್ರೀ ಶಿಬಿರ ಉದಿಪನ ಮಲ್ತೇರು. ಡಾಕ್ಟರ್ ಅಮರಶ್ರೀ ಪಾತೆರ್ದು ಎಡ್ಡೆ ಆರೋಗ್ಯಗೂ ನಮ್ಮ ಬಾಯಿಡುಪ್ಪನ ಕೂಲಿಲ ಮುಖ್ಯ ಕಾರಣ ಅದುಪುಂಡು. ಸಾಮಾನ್ಯ ಜೋಕ್ಲಿಡ್ದು ವಿಶೇಷ ಜೋಕ್ಲಿನ ಕೂಲಿಲು ಹೆಚ್ಚ ಸೂಕ್ಷ್ಮ ಆದಿಪುಂಡು. ಈ ಬಗೆಟ್ ಇಲ್ಲದಕ್ಲು ಗುಮನ ಕೊರ್ದು ಅಕ್ಲಿನ ವೈದ್ಯಕೀಯ ಪರೀಕ್ಷೆ ಮಲ್ತದು ಮರ್ದ ಕೊರಂಡ ಅಕ್ಲಿನ ಆರೋಗ್ಯದ ಕೂಲಿದ ಒಟ್ಟುಗೂ ಶರೀರ ಆರೋಗ್ಯದ ಬುಲೆಚಿಲಿಗಲ ಸಹಾಯ ಆಪಣೊಂದು ಪಂಡೇರು. ಆಳ್ವಾಸ್ ನರ್ಸಿಂಗ್ ಕಾಲೇಜದ ಅಸಿಸ್ಟೆಂಟ್ ಪ್ರೊಫೆಸರ್ ಲೈನ ಪುನರ್ವ ಬೊಕ್ಕ ವಿಲ್ಫ್ರಿನಾ ಲೋಬೋ, ಶಾಲಾ ಅಭಿವೃದ್ಧಿ ಸಮಿತಿ ಗುರುಕಾರರು ಲತಾ ಸುರೇಶ್ ಮಲ್ಲಬಿನಿರಾದ ಪಾಲ್ದೆ ತೊಂಡೇರು. KS ಹೆಗ್ಡೆ ಆಸ್ಪತ್ರೆ ದೇರ್ಲಕಟ್ಟಿದ ಡೆಂಟಲ್ ಕಾಲೇಜ್ ಬೊಕ್ಕ ಆಳ್ವಾಸ್ ನರ್ಸಿಂಗ್ ಕಾಲೇಜ್ ಕಲ್ಪನಕ್ಲು ಪಾಲ್ದೆ ತೊಂಡೇರು. ಸ್ಫೂರ್ತಿ ವಿಶೇಷ ಜೋಕ್ಲಿನ ಶಾಲೆದ ತಾಪಕೇರು ಪ್ರಕಾಶ್ G ಶೆಟ್ಟಿಗರ್, ಟೀಚರ್ ಅನಿತಾ ರಾಡ್ರಿಗಸ್, ಸುಚಿತ್ರ ಕಾರ್ಯಕ್ರಮಟ್ಟಿದ್ದೇರು.
ಈಗಾಗಲೇ ನಮ್ಮ ಈ ಶಾಲೆಯ ಮಕ್ಕಳು ರಾಜ್ಯ ಹಾಗೂ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಮಿಂಚಿದ್ದಾರೆ. ಯಾಕೆಂದರೆ ಸ್ಪೋರ್ಟ್ಸಲ್ಲಿ ನಮ್ಮ ಒಬ್ಬಳು ಹುಡುಗಿ ಈಗಾಗಲೇ ಪವರ್ ಲಿಫ್ಟಿಂಗಲ್ಲಿ ನ್ಯಾಷನಲ್ ಲೆವೆಲ್ ಪ್ರತಿನಿಧಿಸಿದ್ದಾಳೆ. ಹಾಗೆ ಫುಟ್ಬಾಲಲ್ಲಿ ಒಬ್ಬಳು ನ್ಯಾಷನಲ್ ಹಾಗೆ ಒಬ್ಬಳು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಹೋಗಿದ್ದಾರೆ. ಆದರೆ ಮುಖ್ಯವಾಗಿ ಏನಂತೇಳಿದ್ರೆ ನಮಗೆ ಈ ಫಂಡ್ ಕಲೆಕ್ಷನ್, ಯಾಕಂದರೆ ಈ ಸಂಸ್ಥೆ ನಡೆಸಬೇಕಾದ್ರೆ ಭಾಳ ಕಷ್ಟ ಇದೆ. ತಿಂಗಳಿಗೆ 3 ಲಕ್ಷ. ಇದಕ್ಕಾಗಿ ನಾವು ದಾನಿಗಳಲ್ಲಿ ವಿನಂತಿ ಮಾಡಿದೆ ಈ ಸಂಸ್ಥೆಗೆ ಆದಷ್ಟು ನೆರವನ್ನು ತಮ್ಮಿಂದ ನೀಡಿ ಅಂತೇಳಿ ನಾನು ಆಶಿಸ್ತಾ ಇವತ್ತಿನ ಈ ಕ್ಯಾಂಪ್ ಕೂಡ ಹಾಗೆ ಇವತ್ತು ಈ ಕ್ಯಾಂಪ್ ನಡೀತಾ ಇದೆ ಇಲ್ಲಿ ನಿಟ್ಟೆ KS ಹೆಗ್ಡೆ ದೇಳ ನಿಟ್ಟೆ ಆಸ್ಪತ್ರೆ ವತಿಯಿಂದ. ಈ ಮಕ್ಕಳಿಗೆ ಎಲ್ಲ ಉಚಿತವಾಗಿ ಇವತ್ತು ತಪಾಸಣೆ ಮಾಡಿದ ಮೇಲೆ ಎಲ್ಲ ಅವರ 75 ಮಕ್ಕಳಿಗೆ ಕೂಡ ಏನೇನು ಚಿಕಿತ್ಸೆ ಬೇಕು, ದಂತ ಚಿಕಿತ್ಸೆ ಮಾತ್ರ ಅಲ್ಲದೆ ಈ ಥರ ಎಲ್ಲ ಚಿಕಿತ್ಸೆಗಳು ದೇರ್ಲಗಟ್ಟೆಯಲ್ಲಿ ಉಚಿತವಾಗಿ ಮಾಡ್ತೇನೆ ಅಂತೇಳಿ ಭರವಸೆ ಕೊಡ್ತಾರೆ. ಅದೇ ರೀತಿ ಅವರಿಗೆ ಉಚಿತ ಚಿಕಿತ್ಸೆ ಇರ್ತದೆ. ನಮ್ಮ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿದರೆ, ಇಲ್ಲದಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅದೇ ಸೆಂಟರಿನ ಮೆಂಬರ್ ಸೆಕ್ರೆಟ್ರಿ. ಸೊ ನೀವು ಇಲ್ಲದಿದ್ದರೆ ನಮ್ಮದು ಇನ್ನೊಬ್ಬರು ಸ್ಪೆಷಲ್ ಎಜುಕೇಟರ್ ಇದ್ದಾರೆ, ಮಿಸ್ ಸಿಂಥಿಯಾ ಅಂತ, ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ನಮ್ಮಟ್ಟು ಕೋಆರ್ಡಿನೇಟ್ ಮಾಡಿಕೊಂಡು ನಿಮಗೆ ಯಾವ ದಿವಸ ಬರಲಿಕ್ಕೆ ಹೇಳ್ತೇವೆ ಆದಷ್ಟು ಬಂದು ತಮ್ಮ ಮಕ್ಕಳನ್ನು ನೋಡ್ಕೊಳ್ಳಿ. ಅದಲ್ಲದೆ ಇಲ್ಲಿ ನಮ್ಮ ಇಂಟೆನ್ಷನ್ ಏನಂದರೆ ನ್ಯೂಟ್ರಿಷನನ್ನು ಮತ್ತು ಡೆಂಟಲನ್ನು ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಪುನರ್ವ ಇಸ್ ವರ್ಕಿಂಗ್ ಆನ್ ಅ ಸ್ಟಡಿ ಆನ್ ನ್ಯೂಟ್ರಿಷನ್. ಈ ಮಕ್ಕಳಿಗೆ ನ್ಯೂಟ್ರಿಷನ್ ಕೊಟ್ಟು ನ್ಯೂಟ್ರಿಷನ್ ಟ್ರೈನಿಂಗ್ ಕೊಟ್ಟು ತಂದೆ ತಾಯಿಯವರಿಗೆ ನ್ಯೂಟ್ರಿಷನನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡೋ ಹಾಗೆ ಇವರ ಓವರಾಲ್ ಡೆವಲಪ್ಮೆಂಟ್ ಕರೆಕ್ಟ್ ಆಗಲಿ ಅಂತ. ಯಾಕಂದರೆ ಇವರು ನಾಳೆ ಬಾಕಿ ಮಕ್ಕಳ ಥರ, ಬಾಕಿ ಈ ದೇಶದ ಪ್ರಜೆಗಳ ಥರ ಅವರಿಗೂ ರೈಟ್ ಟು ಲಿವ್ ಎಂಬ ಕಾನ್ಸೆಪ್ಟನ್ನು ನಾವು ಹಿಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ಸೊ ಇದಕ್ಕೆ ನಮಗೆ ತಂದೆ ತಾಯಿಯ ಕೋಆಪ್ರೇಷನ್ ಕೂಡ ಬೇಕಿದೆ, ಈ ಶಾಲೆಗಳ ಕೋಆಪ್ರೇಷನ್ ಬೇಕಿದೆ. ಅದಲ್ಲದೆ ಇಲ್ಲಿರುವ ಎಜುಕೇಷನ್ ಡಿಪಾರ್ಟ್ಮೆಂಟ್, ಐ ಆಮ್ ಟಾಕಿಂಗ್ ಅಬೌಟ್ ಬ್ಲಾಕ್ ಇನ್ಕ್ಲೂಸಿವ್ ರಿಸೋರ್ಸ್ ಟೀಚರ್ಸ್ ಅಂದರೆ BO ಅವರ ಕೋಆಪ್ರೇಷನ್ ಕೂಡ ಬೇಕಿದೆ. ಬೇತನೆ ಆದುಪ್ಪನ ಕತೆ ಹೊಸ ಕಲಾವಿದರು ಸೇರಿದುಪ್ಪನ ನಿಮ್ಮೆಲ್ಲರ ಆಶೀರ್ವಾದ ಕನ್ನಡ ಸಿನಿಮಾದ ಪ್ರೀಮಿಯರ್ ಶೋ ಕುಡದ ಬಿಗ್ ಸಿನಿಮಾಸ್ ನಡೆತಂಡೆ. ಕುಡದ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ತುಡರ್ ಬೋಳ್ಪ ಪೊತ್ತಾದು ಉದಿಪ್ಪನ ಮಲ್ತದ ಪಾತಿರ್ದು ನಿಮ್ಮೆಲ್ಲರ ಆಶೀರ್ವಾದ ಸಿನಿಮಾ ರೊಮ್ಯಾಂಟಿಕ್ ಕಾಮಿಡಿ ಆದಿತ್ತದು. ನಾಯಕಿ ನಟೆ ಪೊಲೀಸ್ ಅಧಿಕಾರಿಯಾದ ಗುಮನ ವೈಪರು ಇಡೀ ಸಿನಿಮಾ ರಂಗಗೂ ಎಡ್ಡೆ ಅವಾರ್ಡ್ ನನಲಾತು ಎಡ್ಡೆ ಗುಣಮಟ್ಟದ ಸಿನಿಮಾ ಬರಡೆಂದು ಎಡ್ಡೆ ಬಯಕೇರು. ನಾಯಕಿ ನಟೆ ಪ್ರತೀಕ್ ಶೆಟ್ಟಿ ಪಾತಿರ್ದು ಹೊಸ ಬಿರ್ಸೇರ್ನ ಹೊಸ ಪ್ರಯತ್ನ ಖಂಡಿತ ಗೆಂದುಂಡು ಮಾತೆರ್ಲ ಕುಟುಂಬ ಸೇರಿದು ಸಿನಿಮಾ ತೂದು ಖುಷಿ ಪಡೆಯಲೆಂದು ಪಂಡೇರು. ಹಿರಿಯ ರಂಗಭೂಮಿ ಕಲಾವಿದರು ಡಾಕ್ಟರ್ ದೇವದಾಸ್ ಕಾಪಿಕಾಡ್, ಸಿನಿಮಾ ತಯಾರು ಮಲ್ತನ ವರುಣ್ ಹೆಗ್ಡೆ, ಉದಯ್ ಕುಮಾರ್ ಹೆಗ್ಡೆ, ಶರ್ಮಿಳಾ ಕಾಪಿಕಾಡ್, ಇಂದ್ರಾಳಿ ಜಯಕರ್ ಶೆಟ್ಟಿ, ರವಿರಾಜ್ ಹೆಗ್ಡೆ, ಮಿಥುನ್ ಶೆಟ್ಟಿ, ಮೈಮ್ ರಾಮದಾಸ್, ಪುರುಷೋತ್ತಮ ಭಂಡಾರಿ ಕಾರ್ಯಕ್ರಮ ಇದ್ದೇರು. ಇದು ಒಂದು ರೊಮ್ಯಾಂಟಿಕ್ ಕಾಮಿಡಿ ಮೂವಿ ಇದೆ ಆ್ಯಂಡ್ ಪೊಲೀಸರಾಗಿ ಇದರಲ್ಲಿ ಮೇಯ್ನ್ ಹೀರೋ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಐ ಆಮ್ ಆಲ್ಸೋ ಎಕ್ಸೈಟೆಡ್. ನೋಡಬೇಕು ಯಾವ ರೀತಿ ಫಿಲ್ಮ್ ಇರ್ತದೆ. ಕೇಳ್ಕೊಳ್ಳೋ ಮಟ್ಟಕ್ಕೆ ಇಟ್ ಈಸ್ ಎ ಗುಡ್ ರೊಮ್ಯಾಂಟಿಕ್ ಕಾಮಿಡಿ ಮೂವಿ. ಅದ್ಭುತ ನಟ, ಅವಕಾಶದ ಕೊರತೆ. ಈ ನಟನಿಗೆ ಅದ್ಭುತವಾಗಿ ಅವಕಾಶ ಸಿಗಬೇಕಿತ್ತು, ಇನ್ನು ಸಿಗ್ಬೋದು. ಒಳ್ಳೆಯ ವಾಯ್ಸ್, ಒಳ್ಳೆಯ ಧ್ವನಿ. ನನ್ನ 2 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಜಬರ್ದಸ್ತ್ ಶಂಕರ ಅನ್ನೋ ಸಿನಿಮಾದಲ್ಲಿ ಅರ್ಜುನ್ಗೆ ವಿಲನ್ ಆಗಿ ಒಂದು ಪಾತ್ರ ಮಾಡಿದರು. ಆ ಪಾತ್ರ ಬಹುಶಃ ಬಾಲಿವುಡ್ ಲೆವೆಲಲ್ಲಿತ್ತು ಆ ಪಾತ್ರ. ಅಂಥ ಟೈಮಿಂಗ್ ನಟ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಒಳ್ಳೆಯ ಟೈಮಿಂಗ್ ಹಾಗೂ ವಾಯ್ಸ್, ಇಂಥ ವಾಯ್ಸ್ ಗೋಲ್ಡನ್ ವಾಯ್ಸ್. ಸುದೀಪ್ ಆ ಥರದ ವಾಯ್ಸ್ ನಮ್ಮ ಪ್ರತೀಕಿದು. ಒಂದು ಹೊಸ ಟೀಮ್ ಈ ಸಿನಿಮಾ. ನನಗೆ ಭಾಳ ಖುಷಿಯಾಯಿತು. ನಾನು ಟ್ರೈಲರ್ ನೋಡಿದೆ. ರಾಜ್ಯ ವಿಧಾನಸಭೆತ ಅಧಿವೇಶನಡು ಭಾರತೀಯ ಜನತಾ ಪಕ್ಷದ ಸದಸ್ಯರು ಸ್ಪೀಕರ್ಗೆ ಎದುರಾದ ಪ್ರತಿಭಟನೆ ಮಲ್ತೇರು ಪನ್ಪನ ದೂರು ಪಾಡದೆ 10 ಜನ ಬಿಜೆಪಿ ಶಾಸಕರಿನ ಅಮಾನತ್ ಮಲ್ತನ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಗೂ ಬಿಜೆಪಿ ದಕ್ಲು ವಿರೋಧ ತೋಜಾದಿರು. ಈ ಬಗೆಟ್ ರಾಜ್ಯದ ಬೇತೆ ಕಡೆಟ್ ಪಕ್ಷದ ನಾಯಕರು ಕಾರ್ಯಕರ್ತರು ಪ್ರತಿಭಟನೆ ನಡಪಾದ ಏವ್ರ ತೋಜಾದಿರು. ಗುರುವಾರ ಸುರತ್ಕಲ್ಡ್ ಬಿಜೆಪಿ ಯುವ ಮೋರ್ಚಾದ ನಿಲೆಟ್ ಪ್ರತಿಭಟನೆ ನಡೆತಂಡೆ. ಕುಡ್ಲ ಬಡಕಾಯಿ ಮಂಡಲ ಬಿಜೆಪಿ ಯುವ ಮೋರ್ಚಾ ಗುರುಕಾರ್ಯರು ಭರತ್ ರಾಜ್ ಕೃಷ್ಣಾಪುರ, ಕಾರ್ಯಂತರಿ ಶ್ವೇತಾ ಪೂಜಾರಿ ಅಧಿವೇಶನೋಡು ಕಾಂಗ್ರೆಸ್ ಸರ್ಕಾರದ ನಡೆಗೆ ವಿರೋಧ ತೋಜಾಯರು. ಬಿಜೆಪಿ ನಾಯಕರು, ಯುವ ಮೋರ್ಚಾ ಬಡಕಾಯಿ ಮಂಡಲದ ಪದಾಧಿಕಾರಿಗಳು, ಕುಡ್ಲ ಮಹಾನಗರ ಪಾಲಿಕೆದ ಪಕ್ಷದ ಸದಸ್ಯರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ನಮಗೇನು ಸಮಸ್ಯೆ ಇಲ್ಲ. ನೀವು ಸಭೆಯನ್ನು ಮಾಡಿ 2 ದಿವಸ ಅಲ್ಲ 3 ದಿವಸ ಮಾಡಿ, ಅದರ ಬಗ್ಗೆ ನಾವು ಚಿಂತೆ ಮಾಡೋದಿಲ್ಲ. ಆ ಸಭೆಯಲ್ಲಿ ನೀವು ಪೊಲೀಸ್ ರಕ್ಷಣೆ ಕೂಡ ಕೇಳಿಕೊಂಡು ಮಾಡಿ, ಅದು ಕೂಡ ಸಮಸ್ಯೆ ಇಲ್ಲ ನಮಗೆ. ಆದರೆ
ಯೋಜನೆ ಗೃಹದ ಜ್ಯೋತಿ ಯೋಜನೆ 200 ಯೂನಿಟ್ ಒಳಗಡೆ ಉಪಯೋಗಿಸಿದ್ರೆ ಮಾತ್ರ ನಿಮ್ಗೆ ಉಚಿತ. ಗೃಹಲಕ್ಷ್ಮಿಯನ್ನು ರೇಷನ್ ಕಾರ್ಡ್ ಮಹಿಳೆಯರ ಹೆಸರಲ್ಲಿ ಇರಬೇಕು. ಆದ್ಮೇಲೆ ಇದು ಒಂದೊಂದೇ ಕಂಡೀಷನ್ಸ್, ಚುನಾವಣೆಯ ಮೊದಲಿಲ್ಲದಂತ ಕಂಡೀಷನ್ಸ್ ಈಗ ಯಾಕೆ ಬಂತು? ನಾಚಿಕೆ ಆಗುದಿಲ್ವಾ ನಿಮ್ಗೆ? ಇಲ್ಲಿ ಒಂದು ಪ್ರಶ್ನೆ. ಇತ್ತ ಕೆಲವು ವರ್ಷಲಿಡ್ದು ಟೆರೆಸ್ ಕೃಷಿ ಹೆಚ್ಚ ಪುದರ್ ಪಡೆಯುವುದುಂಡು. ಬೋಡೈನತ್ ಕೃಷಿ ಮಲ್ಪೆರೆ ಜಾಗೆ ಎತ್ತಂಡಲ ಅವಿನ ಮಲ್ಪೆರೆ ಪಿರ ಜಾರೋಣಕ್ಲೆ ಹೆಚ್ಚ ಅಂಚಿನವಳು ಪುತ್ತೂರ್ದ ಒರ್ತಿ ಇಲ್ಲ ಟೆರೆಸ್ ಮಿತ್ ಬುಲೆಪೈನ ಕೃಷಿಟ್ ಮರ್ದದ ದೈಕ್ಲೇನ್ ನಡತೇರು. ಡಯಾಬಿಟಿಸ್ ಪತ್ತಡ ದಿಯರೆ ಪರಿಣಾಮ ಬೀರುನ ಮರ್ದದಂಚ ಕೆಲಸ ಮಲ್ಪನ ಫಲವಸ್ತು ದೈಕ್ಲಿನ ಬುಲೆಕ್ ಹೆಚ್ಚ ಮಹತ್ವ ಕೊಡ್ತೇರು. ಪುತ್ತೂರು ನಗರ ಕಲ್ಲಿಮಾರ್ದ ಪ್ರಫುಲ್ಲ ರಯ್ಯರ್ನ ಟೆರೆಸ್ ತೋಟ ಒಂದು ಒಪ್ಪುನ ಎಣ್ಮ ಸೆನ್ಸ್ ಜಾಗೆಡು ಪುರುಸೊತ್ತದ ಪೊರ್ತುಡು ಕೃಷಿ ಮಲ್ತೊಂದುಲೇರು. ಪಿದೇ ದೇಶದ ಫಲವಸ್ತುಲಿನ ಬುಲೆಯೊಂದುಪ್ಪುನ ಅರನ ಟೆರೆಸ್ಡ್ ಡ್ರ್ಯಾಗನ್ ಫ್ರೂಟ್ ದ ಎಲ್ಲಿಯ ತೋಟನೇ ಉಂಡು. ಸುಮಾರು 5 ಮಿಕ್ಕದ ಡ್ರ್ಯಾಗನ್ ಫ್ರೂಟ್ ದೈಕ್ಲೇನು ಟೆರೆಸ್ ಸುತ್ತಲ ಬುಲಿಪ ಒಂದುಪ್ಪುನ ಪ್ರಫುಲ್ಲ ರೈ ಇಲ್ಲಡೆ ಬತ್ತಿನ ಬಿನ್ನಿರಿಗೆ ಮಾತ ಈ ಪರಂದಲಿನೇ ಕೊರ್ದು ಬಿನ್ನಾದಿಗೆ ಮಲ್ಪುವೆರು. ಕೃಷಿ ಮಿತ್ತದ ಉಮೇದು ಈ ರೀತಿದ ಅಭ್ಯಾಸವು ಕಾರಣ ಆಂಡಿಂದ ಪನ್ಪೇರು ಪ್ರಫುಲ್ಲ ರೈ. ಐತ ಒಟ್ಟುಗು ಪೀನಟ್ ಬಟರ್ ಫ್ರೂಟ್ ಕುಮ್ಕಿಟ್ ಸಂತುಲ್ ಮುಸಂಬಿ ಚಿತ್ಪುಲಿ ದ್ರಾಕ್ಷೆ ಪೇರಲು ಚುಕ್ಕು ಕುಕ್ಕು ಪೆಲಕಾಯಿ ರಾಮಫಲ ಸೀತಾಫಲ ಅಂಶಕಾಯಿ ಹನುಮಫಲ ಬುಗರಿ ಪರಂದು ನೆಲ್ಲಿ ಲಿಂಬೆದ ಪುಡಿ ಗಜನಿಂಬೆ ಅಂಜೂರ ಎಗ್ ಫ್ರೂಟು ಮ್ಯಾಜಿಕ್ ಫ್ರೂಟ್ ಜಾಂಬೋಲು ದಾಳಿಂಬೆ ಅಂಬಡೆ ಪುನರ್ಪುಳಿ ರಂಬುಟಾನ್ ಲೀಚಿ ಇಂಚ 100 ಹೆಚ್ಚ ನಮೂನೆದ ಫಲವಸ್ತುಲೇನು ಟೆರೆಸ್ಡ್ ಬುಲಿಪಾದಿರು. ಬಗೆ ಬಗೆತ ಕಾಯಿ ಕಜಿ ಪೂಸೊತ್ತು ಬೊಕ್ಕ ಪೂತ ತೋಟಲ ಟೆರೆಸ್ಡ್ ಉಂಡು. ಇಲ್ಲದ ಟೆರೆಸ್ನೇ ತೋಟ ಮಲ್ತೊನ್ನ ಪ್ರಫುಲ್ಲ ರೈ ಬೆನ್ನಿ ಸಾಗೋಲಿ ಬುಡುಪ್ಪುನಕ್ಲೆಗ್ ಮಾದರಿ ಆದರ್ಶ ಜನ ಆದುಲ್ಲೇರು. ಫಸ್ಟಿಗೆ ತರಕಾರಿ ಫ್ಲವರ್ಸ್ ಶುರು ಮಾಡಿ ಈ ಮೇಲಿನ ಸೆಕೆಂಡ್ ಫ್ಲೋರಲ್ಲಿ ಮನೆ ಕಟ್ಟಿ ಆದಮೇಲೆ ಫ್ರೂಟ್ಸಿಗೆ ಒಂದು ಐಡಿಯಾ ಮಾಡಿದ್ದು. ಫ್ರೂಟ್ಸು ಒಂದು 50 ಮೇಲೆ ವೆರೈಟಿ ಇದೆ. ಮೇನ್ ಈಗ ನಮ್ಮದು ಡ್ರ್ಯಾಗನ್ ಫ್ರೂಟಿಗೆ ಕಾನ್ಸಂಟ್ರೇಷನ್. ಈ ಸಲ ಒಂದು 100ರ ಮೇಲೆ ಕೊಯ್ದಾಯಿತು, ಇನ್ನು ಒಂದು 50ರ ಮೇಲೆ ಉಂಟು. ಮುಸುಂಬಿ, ಆರೆಂಜ್, ಪೀನಟ್ ಬಟರ್ ಫ್ರೂಟು, ಚಿಕ್ಕು, ಮಾವು, ಸ್ಟ್ರಾಬೆರಿ, ಗುವಾ ಇದರಲ್ಲಿ ಒಂದಿದೆ, ಬುಗರಿ, ಹಲಸು, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ದ್ರಾಕ್ಷೆ, ಕುಮ್ಕುಟ್ ಅಂತ ಹೇಳಿದೊಂದು ಲಿಂಬೆ ಜಾತಿದ್ದು, ಗಜಲಿಂಬೆ, ಮತ್ತು ಎಗ್ ಫ್ರೂಟು, ಬಾಳೆ, ಹುಳಿ, ಹಲಸು. ತರಕಾರಿಗಳಲ್ಲಿ ಬೆಂಡೆ, ಬದನೆ, ಹಲಸಂಡೆ, ಪೀರೆ, ಕಂಚಲ, ಹಾಗಲಕಾಯಿ, ಬಸಳೆಯಲ್ಲಿ 3 ಟೈಪ್ ಇದುಂಟು. ಒಂದು ಟೈಮ್ ಪಾಸ್, ಮತ್ತು ನಮ್ಮದನ್ನು ತಿನ್ನಲಿಕ್ಕೆ ಖುಷಿ ಆಗ್ತದೆ. ಅಂಥ ಎಮರ್ಜೆನ್ಸಿಗೆ ಏನಾದ್ರು ಬೇಕಾದರೆ ಟೊಮೆಟೊ, ನಮ್ಮಲ್ಲಿ ಆಗದಂತ ಟೊಮೆಟೊ, ಬೀನ್ಸ್ ಅಂತದ್ದೆಲ್ಲ. ರಾಜ್ಯ ವಿಧಾನಸಭೆ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ ಉಗ್ರಗಾಮಿಲಿನ ಬಗೆಟ್ ಪಂಡಿನ ಪಾತ್ರದ ಸುದ್ದಿ ಮಾಧ್ಯಮಗಳಿಗೆ ಅಭಿಪ್ರಾಯ ತೆರಿಪಾದ ದುಮ್ಮದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಾತಿರ್ದರು. ಬೆಂಗಳೂರು ಬಂಧನಾಯಿನ 5 ಸಂಶಯದ ಉಗ್ರರನ್ನು ಭಯೋತ್ಪಾದಕರಿಂದ ಇತ್ತೇನೆ ಪನಿಯರ ಸಾಧ್ಯ ಹಿಜ್ಜೆಯಿಂದ ಗೃಹ ಮಂತ್ರಿ ಪಂತಿರು ಒಂದು ಭಾರಿ ಆಚಿರ ಬೊಕ್ಕ ಪೋಡಿಗೆ ಉಂಡು ಮಲ್ತದಂಡು ಒಂದಕ್ಕೆ ಸಂಬಂಧ ದಾಖಲೆ ಈ ತೊರ್ತುಗೆ ತಿಕ್ಕದಂಡು ಪಿದೇ ದೇಶೊಡ್ದು ಅಕ್ಲಿಗೆ ಕಾಸು ಬರ್ಪನ ಬಗೆಟ್ಲ ಮಾಹಿತಿ ಉಂಡು. ಭಯೋತ್ಪಾದನೆ ಹಿಡಿದು ಮಾಧ್ಯಮದಕ್ಲೆ ಬೊಕ್ಕ ಸಾರ್ವಜನಿಕರು ಬೆಂಗಳೂರು ಪುಡಪ್ಪೇರ ಪನ್ಪನ ಪೋಡಿಗೆಡು ದಿನದೆಪ್ಪುನ ಸ್ಥಿತಿ ಉಂಡಾತಂಡು. ಆಂಡ ಗೃಹ ಮಂತ್ರಿರು ಬಂಧನ ಆಯ್ನಕ್ಲಿನ ಉಗ್ರಗಾಮಿಲು ಒಂದು ಪನ್ಯರೆ ಆಪುಜಿಯಿಂದ ಪಂತೇರು ಪಂಡ ಒಂದು ತಿಳಿಪುನ ಸಂಗತಿ. ಅಂಚಾಂಡ ತಾನು ಗೃಹ ಮಂತ್ರಿಡಕೆಯನ್ನು ಮುಕ್ಲು ಮಾತ ಕರ್ನಾಟಕ ಸರ್ಕಾರದ ಪುಲ್ಯಲ್ಲ ಅಂದು ಈ ಬಗೆಟ್ ಸರ್ಕಾರ ತುರ್ತು ದಾಕ್ಷಿಣ ಬುಡ್ದು ಉಗ್ರಗಾಮಿಲಿನ ಬೋಂಟೆ ದುಂಬರಿಪೊಡು ಈ ಬಗೆಟ್ ಪೊಲೀಸರಿಗೆ ಸ್ವಾತಂತ್ರ್ಯ ಅವಕಾಶ ಕೊರುಡು ಸರ್ಕಾರ ಉಗ್ರಗಾಮಿಲಿನ ಬಿದೆ ಮುತ್ತಾಯಿದಿಂದ ಭಾರತೀಯ ಜನತಾ ಪಾರ್ಟಿ ಜೋರದ ಪೊರಂಬಾಟ ನಡಪವಡಾಪುಣೊಂದು ಪನ್ಪುನ ಒತ್ತಾಯನು ಗೃಹ ಮಂತ್ರಿಯರನ್ನ ದುಂಬು ದಿವೊಂದುಲ್ಲ ಅಂದು ಕೋಟ ಶ್ರೀನಿವಾಸ ಪೂಜಾರಿ ಪಂಡೇರು. ಗೃಹ ಮಂತ್ರಿ ಹೇಳ್ತಾರೆ ಈ ಬಂಧನಕ್ಕೊಳಗಾದವರೆಲ್ಲ ಭಯೋತ್ಪಾದಕರು ಅಂತ ಈಗಲೇ ಹೇಳಲಿಕ್ಕೆ ಬರೋದಿಲ್ಲ ಅಂತಾರೆ. ಎಲ್ಲ ದಾಖಲೆ ಸಿಕ್ಕಿದೆ.
ವಿದೇಶದಲ್ಲಿ ಉಗ್ರಗಾಮಿತ್ವದ ನಂಟುಗಳು ಕೂಡ ಅವರಿಗಿದೆ ಅನ್ನೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದೆ. ವ್ಯಾಪಕವಾಗಿ ಸಾರ್ವತ್ರಿಕವಾಗಿ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಅವರ ಭಯೋತ್ಪಾದನೆ ನಂಟಿನಿಂದಾಗಿ ಯಾವ ದಿವಸ ಬೆಂಗಳೂರಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ ಅನ್ನುವಂಥ ಆತಂಕದಲ್ಲಿದ್ದರೆ ಗ್ರಾಮಾಂತರಿಗಳು ಹೇಳ್ತಾರೆ ಅವರು ಭಯೋತ್ಪಾದಕರು ಅಂತ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಅಂತಾರೆ. ಒಂದು ಹಾಸ್ಯಾಸ್ಪದವಾದಂಥ ಘಟನೆ. ನಾನು ಸರ್ಕಾರಕ್ಕೆ ಕೇಳ್ತೇನೆ, ಹಾಗಿದ್ರೆ ಅವರೆಲ್ಲ ನಿಮ್ಮ ಮೊಮ್ಮಕ್ಕಳ ಸರ್ಕಾರದ್ದು, ಕರ್ನಾಟಕ ಸರ್ಕಾರದ ಮೊಮ್ಮಕ್ಕಳ ಇವರೆಲ್ಲ. ತಕ್ಷಣ ಸರ್ಕಾರ ದಾಕ್ಷಿಣ್ಯ ಬಿಟ್ಟು ಉಗ್ರಗಾಮಿಗಳ ಭೇಟಿಯನ್ನು ಮತ್ತೆ ಮುಂದುವರಿಸಬೇಕು. ಪೊಲೀಸರಿಗೆ ಸ್ವತಂತ್ರವಾದಂಥ ಅವಕಾಶವನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಉಗ್ರಗಾಮಿಗಳನ್ನು ಮಟ್ಟ ಹಾಕದಿದ್ದರೆ ಭಾರತೀಯ ಜನತಾ ಪಕ್ಷ ಇದರ ಬಗ್ಗೆ ಪ್ರಬಲವಾದಂಥ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಅನ್ನುವಂಥ ಆಗ್ರಹವನ್ನು ಮಾನ್ಯ ಗ್ರಾಮಾಂತರಿಗಳಿಗೆ ಮಾಡ್ತಾರೆ. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇರು.